ಇದೀಗ ಉಡುಪಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂಥ ಆಸ್ಕರ್ ಫರ್ನಾಂಡಿಸ್ ಅವರು ಮತದಾನ ಮಾಡಿರುವಂಥ ದೃಶ್ಯಗಳು ಈಗ ನಮಗೆ ಲಭಿಸಿದೆ. ಅದನ್ನ ನೋಡೋಣ. ಅವರು ಪತ್ನಿ ಜೊತೆ ಆಗಮಿಸಿ ಮತದಾನವನ್ನ ಮಾಡಿದ್ದಾರೆ. ಉಡುಪಿಯ ಮತಗಟ್ಟೆಯಲ್ಲಿ ಅವರು ಮತದಾನ ಮಾಡಿರುವಂಥ ದೃಶ್ಯಗಳು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರು ಉಡುಪಿಯಲ್ಲಿ ಮತದಾನ ಮಾಡಿರುವಂಥದ್ದು ಇದೀಗ ನಿಮ್ಮ ಮುಂದೆ ಬರ್ತಾ ಇದೆ. ಆಸ್ಕರ್ ಫರ್ನಾಂಡಿಸ್ ಕಾಂಗ್ರೆಸ್ ಪಕ್ಷದ ಹಿರಿಯ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಮಾಜಿ ಸಚಿವರು ಕೂಡ ಹೌದು. ಅವರು ಮತದಾನ ಮಾಡ್ತಾ ಇರುವಂಥ ದೃಶ್ಯಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಈಗಾಗಲೇ ಅವರು ಪ್ರಚಾರ ಕಾರ್ಯದಲ್ಲೂ ಕೂಡ ತೊಡಗಿಸಿಕೊಂಡಿದ್ದರು. ವಿವಿಧ ಅಭ್ಯರ್ಥಿಗಳ ಪರವಾಗಿ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಕಾರ್ಯದಲ್ಲೂ ಕೂಡ ತೊಡಗಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಬಹುಶಃ ಬೆಳಗ್ಗಿನ ಮೊದಲ ಅಂದರೆ 7 ಗಂಟೆಯ ಸುಮಾರಿಗೆ ಅವರು ಆಗಮಿಸಿದಂಥ ಒಂದು ಸಂದರ್ಭ ಅಂತ ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ಇಲ್ಲಿ ಯಾವ ರೀತಿಯ ವಾತಾವರಣ ಅಂದರೆ ಅತಿ ನೀರಸವಾದ ಪ್ರತಿಕ್ರಿಯೆ ಇದೆ ಅನ್ನೋದು ಗೊತ್ತಿಲ್ಲ. ಆದರೆ ಇದು ಬೆಳಗಿನ ದೃಶ್ಯಗಳನ್ನ ನೋಡ್ತಾ ಇರುವಂಥದ್ದು. ಓಕೆ, ಈ ಬಗೆಯ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಜೊತೆ ಉಡುಪಿ ಪ್ರತಿನಿಧಿ ಪಲ್ಲವಿ ಸಂತೋಷ್ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪಲ್ಲವಿ. ನಮಸ್ಕಾರ ಸರ್. ಹೇಗಿದೆ ಉಡುಪಿಯಲ್ಲಿ ಚುನಾವಣಾ ಪ್ರಕ್ರಿಯೆಗಳು? ಬೆಳಿಗ್ಗೆ ಬಿರುಸಿನಿಂದ ಮತದಾನ ಆರಂಭಗೊಂಡಿತ್ತಾ ಅಂತ? ಹೌದು ಸರ್, ಇಲ್ಲಿ ಉಡುಪಿಯಲ್ಲಿ ಬಿರುಸಿನಿಂದ ಮತದಾನ ಆರಂಭಗೊಂಡಿದೆ ಸರ್. ಮುಖ್ಯವಾಗಿ ವಿನಯ್ ಕುಮಾರ್ ಸೊರಕೆ ಅವರು ತಮ್ಮ ಪತ್ನಿ ಪುತ್ರಿಯೊಂದಿಗೆ ಇಲೆಕ್ಷನ್ ವೋಟ್ ಮಾಡಿದ್ರು. ಅಷ್ಟೇ ಅಲ್ಲದೆ ಆಸ್ಕರ್ ಫರ್ನಾಂಡಿಸ್ ಅವರು ಕೂಡ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವೋಟ್ ಮಾಡಿದ್ರು ಸರ್. ಓಕೆ. ಆಸ್ಕರ್ ಫರ್ನಾಂಡಿಸ್ ಅವರು ಅವರ ಪತ್ನಿ ಜೊತೆಗೆ ಆಗಮಿಸಿದ್ರು ಈ ಸಂದರ್ಭದಲ್ಲಿ ಅಂತ ಅನ್ನುವಂಥದ್ದು. ವಿವೇಕಾನಂದ ಶಾಲೆ ಇಲ್ಲಿ ಹೇಗಿದೆ ಮತಗಟ್ಟೆ ವಾತಾವರಣ? ಬೆಳಿಗ್ಗೆ ಬಹುಶಃ ಬಹಳ ಬೇಗನೆ ಬಂದಿದ್ರ ಆಸ್ಕರ್ ಫರ್ನಾಂಡಿಸ್ ಅವರು? ಹೌದು, ಬಹಳ ಬೇಗನೆ ಬಂದಿರುವುದರಿಂದ ಈ ವಾತಾವರಣ ಕಾಣ್ತಾ ಇದೆ. ಅಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಕಾಣ್ತಾ ಇಲ್ಲ. ಹೇಗಿದೆ ಅಲ್ಲಿ ವಾತಾವರಣ? ತೊಂದರೆ ಇಲ್ಲ ಸರ್, ನಿಧಾನವಾಗಿ ನಿನ್ನೆ ಮಳೆ ಬಂದ ಕಾರಣವೋ ಏನೋ ನಿಧಾನವಾಗಿ ಜನಗಳು ಬರ್ತಾ ಇದ್ದಾರೆ ಮತಗಟ್ಟೆಗೆ. ಮೊದಲನೇದಾಗಿ ಅವರು ಆಸ್ಕರ್ ಅವರು ಬಂದ ನಂತರ ಇದು ಜನರು ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ಸರ್. ಓಕೆ. ಇನ್ನು ಬಾಲಕಿಯರ ಪದವಿ ಪೂರ್ವ ಕಾಲೇಜಲ್ಲಿ ಕೂಡ ಮತದಾರರ ಸಂಖ್ಯೆ ಏರ್ತಾ ಇದೆ ಸರ್. ಎಲ್ಲಾ ಕಡೆನೂ ಕೂಡ ಇದೇ ರೀತಿಯ ವಾತಾವರಣ ಇದೆ. ಅಂದ್ರೆ ಬಿರುಸಿನಿಂದ ಮತದಾರರು ಬೆಳಿಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರಾ ಅಂತ? ಹೌದು ಸರ್, ಬರ್ತಾ ಇದ್ದಾರೆ. ಇವಾಗಷ್ಟೇ ಇಷ್ಟವರೆಗೆ ಯಾರು ಅಷ್ಟು ಜನ ಮತದಾರರು ಇರ್ಲಿಲ್ಲ. ಇವಾಗ ಮತದಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸರ್. ಒಟ್ಟು ವಾತಾವರಣ ಗಮನಿಸುವಾಗ ಈ ಬಾರಿ ಕಳೆದ ಬಾರಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಆಗಮಿಸ್ತಾರೆ. ಶೇಕಡಾ ಪ್ರತಿಶತ ಅತಿ ಹೆಚ್ಚಿನ ಮತದಾನ ಆಗುವಂತ ಸಾಧ್ಯತೆಗಳು ಕಾಣುತ್ತದಾ ಅಂತ ಈ ಬಾರಿ? ಖಂಡಿತ ಸರ್, ಖಂಡಿತ. ಇದು ಸಂಪೂರ್ಣವಾಗಿ ಇದ್ರ ಬಗ್ಗೆ ತಿಳಿಬೇಕಂತ ಹೇಳಿದ್ರೆ ಕಡಿಮೆ ಅಂದ್ರೆ ಒಂದು 10 ಗಂಟೆಯ ತನಕ ಕಾಯ್ಬೇಕಾಗ್ಬೋದು ಸರ್. ಅಷ್ಟರವರೆಗೆ ಈಗ ಸಾಧಾರಣ ಮಟ್ಟದ ವಾತಾವರಣ ಇದೆ. ಮತದಾರರು ನಿಧಾನವಾಗಿ ಬರ್ತಾ ಇರಬಹುದು. ಸರ್ಕಾರಿ ರಜೆ ಘೋಷಣೆ ಆಗಿರುವ ಕಾರಣದಿಂದ ನಿಧಾನವಾಗಿರ್ಲೂಬಹುದು. ನೋಡ್ಬೋದು 10 ಗಂಟೆಯ ನಂತರ ನಾವು ನೋಡ್ಬೋದು ಸರ್. ಈಗ ಚುನಾವಣಾ ಆಯೋಗ ಕೈಗೊಂಡಿರುವಂತಹ ಒಂದಷ್ಟು ಕ್ರಮಗಳು ಮತ್ತು ಮತದಾರರನ್ನ ಆಕರ್ಷಿಸುವಂತ ಕಾರ್ಯಕ್ರಮಗಳು ಅದು ಸಫಲ ಆಗಿದೆ ಅಂತ ಅನಿಸಿದೆ. ಮತ್ತು ಮತದಾನ ಕೇಂದ್ರಗಳನ್ನ ಒಂದು ರೀತಿಯ ಮದುವೆಯ ಮನೆ ಅನ್ನುವ ರೀತಿಯಲ್ಲಿ ಅಲ್ಲಲ್ಲಿ ಅಲಂಕಾರ ಮಾಡಿರುವಂತದ್ದು ಎಲ್ಲಿ ಅಂತ ವಾತಾವರಣಗಳು ಕಾಣ್ತಾ ಇದೆ. ಇಲ್ಲಿ ನಮ್ಮ ಉಡುಪಿಯ ಕ್ರಿಶ್ಚಿಯನ್ ಹೈಸ್ಕೂಲ್ ಅಲ್ಲಿ ಸಖಿ ಪಿಂಕ್ ಬೂತ್ ಅನ್ನು ಮಾಡಿದ್ದಾರೆ ಸರ್. ತುಂಬಾ ಸುಂದರವಾಗಿ ಮಾಡಿದ್ದಾರೆ. ಮಹಿಳೆಯರನ್ನು ಆಕರ್ಷಿಸುವ ರೀತಿಯಲ್ಲಿ ಸುಂದರವಾಗಿ ಡೆಕೋರೇಷನ್ ಎಲ್ಲ ಮಾಡಿಟ್ಟಿದ್ದಾರೆ ಸರ್. ಓಕೆ, ಅಂದ್ರೆ ಕೆಲವೆಡೆಗಳಲ್ಲಿ ಮಹಿಳಾ ಸ್ನೇಹಿ ಮತದಾನ ಕೇಂದ್ರ ಅಂತ ಮಾಡಿರ್ತಾರೆ, ಮತ್ತೊಂದು ಮಾದರಿ ಮತದಾನ ಕೇಂದ್ರ ಅಂತ ಮಾಡಿರ್ತಾರೆ. ಬಹುಶಃ ಇನ್ನು ಗೊತ್ತಾಗ್ಬೋದು ಅತಿ ವಿಜೃಂಭಿತವಾದಂತ ಅತ್ಯಂತ ಹೆಚ್ಚು ಸಂಭ್ರಮಗಳನ್ನು ಕಾಣುವಂತ ಮತದಾನ ಕೇಂದ್ರಗಳು ಯಾವುದು ಅಂತನೂ ಕೂಡ ಬಹುಶಃ ತಾವು ಗಮನಿಸಬಹುದು. ಏನು ಅಂತೂ ಅತಿ ಹೆಚ್ಚಿನ ಮತದಾನ ಮತ್ತು ಅತಿ ಹೆಚ್ಚು ವಿಜೃಂಭಿತ ಮತದಾನ ಕೇಂದ್ರಗಳು ಕಾಣಲಿಕ್ಕೆ ಸಾಧ್ಯತೆ ಇದೆಯಾ ಉಡುಪಿಯಲ್ಲಿ ಅಂತ? ಸದ್ಯದಲ್ಲಿ ನಾವು ನೋಡಿದ ಮಟ್ಟಿಗೆ ಇದು ಒಂದು ಮಾತ್ರ ಇರೋದು ಸರ್. ಕ್ರಿಶ್ಚಿಯನ್ ಹೈಸ್ಕೂಲ್ ನ ಸಖಿ ಒಂದು ತುಂಬಾ ಆಕರ್ಷಣೀಯವಾಗಿ ಮಾಡಿದ್ದಾರೆ ಸರ್. ಯಾವ ರೀತಿಯಲ್ಲಿ ಆಕರ್ಷಣೆ? ವಿದ್ಯುತ್ ದೀಪಗಳೆಲ್ಲ ಮಾಡಿದಾರೋ ಅಥವಾ ಕಮಾನೆಲ್ಲ ಕಟ್ಟಿ ಸಖಿ ಸೆಂಟರ್ ನವರು ಮಾಡಿರುವಂತ ಪಿಂಕ್ ಬೂತ್ ಅಂತ ಹೇಳಿ ಬರ್ದಿದ್ದಾರೆ. ಅಷ್ಟೇ ಅಲ್ಲದೆ ಅದರ ಒಳಗಡೆ ಫುಲ್ ಪಿಂಕ್ ಬಟ್ಟೆಯಿಂದ ಡೆಕೋರೇಷನ್ ಮಾಡಿದ್ದಾರೆ. ಪಿಂಕ್ ವಾಲ್ ಪೇಂಟ್ ಕೂಡ ಕೊಟ್ಟಿರ್ತಾರೆ. ಎಸ್, ಓಕೆ. ಮತ್ತೆ ನಾನು ಶೇಕಡಾವಾರು ಮತದಾನದ ಬಗೆಗೆ ತಮ್ಮ ಜೊತೆಗೆ ನಾನು ಮಾಹಿತಿಗಳನ್ನು ಪಡೆದುಕೊಳ್ಳುತ್ತೇನೆ. ಧನ್ಯವಾದಗಳು ಮಾಹಿತಿಗೆ ಪಲ್ಲವಿ. ಥ್ಯಾಂಕ್ ಯು ಸರ್. ಓಕೆ. ಇವಿಷ್ಟು ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ಮುಖಂಡ ಆಸ್ಕರ್ ಫರ್ನಾಂಡಿಸ್ ಅವರು ಮತದಾನ ಮಾಡಿರುವಂಥ ಮತದಾನ ಬೂತ್ ಇದು ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ. ಬೆಳಿಗ್ಗೆ ಬಹಳ ಬೇಗನೆ ಆಸ್ಕರ್ ಫರ್ನಾಂಡಿಸ್ ಅವರು ಮತದಾನ ಮಾಡಿದರೆ ಇಲ್ಲಿ ವಾತಾವರಣ ನೋಡಿದ್ದೇವೆ. ಈಗಾಗಲೇ ನಮ್ಮ ಪ್ರತಿನಿಧಿ ಪಲ್ಲವಿ ಸಂತೋಷ್ ಅವರು ನೀಡಿರುವಂಥ ಮಾಹಿತಿಯ ಪ್ರಕಾರ ವಿಜೃಂಭಣೆಯ ಅಂದರೆ ಅಲ್ಲಲ್ಲಿ ಮತಗಟ್ಟೆಗಳನ್ನು
ಬಹಳ ಡೆಕೋರೇಷನ್ ಮಾಡಲಾಗಿರುವಂಥದ್ದು. ಪಿಂಕ್ ಬೂತ್ ಅಂದರೆ ಮಹಿಳಾ ಸ್ನೇಹಿ ಮತದಾನ ಕೇಂದ್ರ ಅಂತ, ಅಂದರೆ ಅತಿ ಹೆಚ್ಚು ಮಹಿಳೆಯರು ಇರುವಂಥ ಮತದಾನ ಕೇಂದ್ರವನ್ನು ಮಹಿಳಾ ಸ್ನೇಹಿ ಮತದಾನ ಕೇಂದ್ರ ಪಿಂಕ್ ಬೂತ್ ಅಂತ ಮಾಡಲಾಗ್ತದೆ. ಇಲ್ಲಿ ಪಿಂಕ್ ಬಣ್ಣಗಳನ್ನು ಅಳವಡಿಸಲಾಗಿರುತ್ತದೆ ಮತ್ತು ಜೊತೆಗೆ ಇನ್ನಿತರ ಡೆಕೋರೇಷನ್ಗಳನ್ನು ಕೂಡ ಮಾಡಲಾಗಿದೆ. ಸಂಜೆ ಹೊತ್ತಿಗೆ ಕೆಲವೆಡೆಗಳಲ್ಲಿ ವಿದ್ಯುತ್ ದೀಪಗಳನ್ನು ಕೂಡ ಹಾಕಲಾಗಿದೆ ಅನ್ನುವ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು.